ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕರಂಬಳ್ಳಿ ಇದರ 30ನೇ ಸಂಭ್ರಮದ ವಾರ್ಷಿಕೋತ್ಸವ ಮತ್ತು ಹಳದಿ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮ. ಇದರ ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ಶಾಲಾ ಧ್ವಜಾರೋಹಣವನ್ನು ಆರಿಸುವಂತಹ ಕಾರ್ಯಕ್ರಮ ಇದೀಗ ಕೆಲವೇ ನಿಮಿಷದಲ್ಲಿ ಜರುಗಲಿಕ್ಕಿದೆ. ವೇದಿಕೆಯ ಮುಂಭಾಗದಲ್ಲಿರುವಂತಹವರು ಶಾಲೆಯ ಆಸುಪಾಸಿನ ದಯವಿಟ್ಟು ಒಂದು ವೇದಿಕೆಯ ಮುಂದೆ ಇರುವಂತಹ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಶಾಲಾ ಧ್ವಜಾರೋಹಣ ಕಾರ್ಯಕ್ರಮ ಡಾಕ್ಟರ್ ಪಿ.ವಿ. ಬಂಗಾರಿ ಮನೋವೈದ್ಯರು ಬಾಲುವ ಆಸ್ಪತ್ರೆ ಹಾಗೆಯೇ ಶ್ರೀ ನಾಗಾರ್ಜುನ ಶಿಕ್ಷಣ ಸಂಯೋಜಕರು ಮಣಿಪಾಲ ಹೋಬಳಿ ಹಾಗೆಯೇ ಶ್ರೀಮತಿ ಲಲಿತಾ CRP ಹನುಮಂತವರ ಈ ಅತಿಥಿಗಳಿಂದ ಇಂದಿನ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತದೆ. ಇದೀಗ ಕೆಲವು ನಿಮಿಷದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತದೆ. ವಿದ್ಯಾರ್ಥಿಗಳು ಒಂದಿಬ್ಬರು ಕೂಡ ನಿಮ್ಮೊಂದಿಗೆ ಕೂಡಿಕೊಳ್ಳಬೇಕು. ಅದೇ ರೀತಿಯ ಶಾಲೆಯ SDMCಯ ಸದಸ್ಯರು ಪೋಷಕರು ಬಂದು ನಿಮ್ಮೊಂದಿಗೆ ಕೂಡಿಕೊಳ್ಳಬೇಕಾಗುತ್ತೆ ಎಂದು ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಶ್ರೀ ವೆಂಕಟರಮಣ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮನಗಳನ್ನ ಸಲ್ಲಿಸಿಕೊಳ್ತಾ ಇಂದಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬ್ರಹ್ಮವರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕರಂಬಳ್ಳಿ ಇದರ 30ರ ಸಂಭ್ರಮ ಹಾಗೂ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ನಾವು ಪ್ರಥಮವಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದೆ. ಹಾಗಾಗಿ ನಗರಸಭಾ ಸದಸ್ಯರಾದಂತಹ ಶ್ರೀಯುತ ಗಿರಿಧರ್ ಅವರು ವೇದಿಕೆಗೆ ಗಣ್ಯರೆಲ್ಲರನ್ನ ಕರೆತರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಪಿ.ವಿ. ಭಂಡಾರಿ ಸರ್, ಶಿಕ್ಷಣ ಸಂಯೋಜಕರಾದಂತಹ ನಾಗಾರ್ಜುನ ಸರ್, ಹಾಗೆ ಸಂಕ್ರಾಂತಿ ಟ್ರೇಡರ್ಸ್ನ ಮಾಲೀಕರಾದಂತಹ ನಾರಾಯಣ ಪೂಜಾರಿ, ಹಾಗೆ ವಿನಯ್ ಕುಮಾರ್ ಪೂಜಾರಿ, ಯಾದವಾಚಾರ್ಯರು, ಕೇಶವ ಸೇರಿಗಾರ್, ನಮ್ಮ ಶಾಲಾ SDMC ಅಧ್ಯಕ್ಷರಾದಂತಹ ಸುರೇಖಾರ್ ಅವರು, ಯಾದವಾಚಾರ್ಯರು, ನಮ್ಮ ಶಾಲಾ ಪ್ರಪ್ರಥಮ SDMC ಅಧ್ಯಕ್ಷರಾದಂತಹ ಶ್ರೀಯುತ ಹಿರಿಯರೂ ಆದಂತಹ ಶ್ರೀಯುತ ಶ್ರೀಧರ್ ನಾಯ್ಕ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ.
ಅದೇ ರೀತಿ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕರಂಬಳ್ಳಿ ಇವರ ಮುಖ್ಯೋಪಾಧ್ಯಾಯರಾಗಿರುವಂತಹ ಸಾವಿತ್ರಿ ದೇವಕ್ಕ ಇವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಪಿ.ವಿ. ಭಂಡಾರಿ ಮನೋವೈದ್ಯರು ಬಾಳಿಗ ಆಸ್ಪತ್ರೆ ಇವರಿಗೆ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಶಾಲಾ ಮುಖ್ಯೋಪಾಧ್ಯಾಯಿನಿಯವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಬಯಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ನಾಗಾರ್ಜುನ ಶಿಕ್ಷಣ ಸಂಯೋಜಕರು ಮಣಿಪಾಲ ಹೋಬಳಿ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇವರಿಗೂ ಕೂಡ ಮುಖ್ಯೋಪಾಧ್ಯಾಯನಿಯವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ 30ರ ಸಂಭ್ರಮದ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನಗರಸಭಾ ಸದಸ್ಯರು ಆಗಿರುವಂತಹ ಗಿರಿಧರ್ ಆಚಾರ್ಯ ಇವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾರೆ. ಇವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ SDMCಯ ಅಧ್ಯಕ್ಷರಾಗಿರುವಂತಹ ಸುರೇಖಾ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಇವರು ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ 30ರ ಸಂಭ್ರಮದ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಕೆ ಯಾದವ ಆಚಾರ್ಯ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಉಪಾಧ್ಯಕ್ಷರು 30ರ ಸಂಭ್ರಮ ಸಮಿತಿ ಕೆ ವಿನಯ ಪೂಜಾರಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಮತ್ತೋರ್ವರು ನಮ್ಮ ಸದಾ ಸಹಾಯಕರು ನಾರಾಯಣ್ ಪೂಜಾರಿ ಇವರು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನಮ್ಮ SDMC ಸದಸ್ಯರ ಪ್ರಥಮ ಅಧ್ಯಕ್ಷ ಶ್ರೀಧರ ನಾಯಕ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಇದೇ ರೀತಿ ಇದೀಗ ಶಾಲಾ ಮಕ್ಕಳಿಂದ ನಾಡಗೀತೆ ನಡೆಯಲಿಕ್ಕಿದೆ. ತದನಂತರ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ.
ಶಾಲಾ ವಾರ್ಷಿಕೋತ್ಸವ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡಬೇಕಾಗಿ ನಮ್ಮೆಲ್ಲರ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸಮರ್ಪಿಸಿಕೊಳ್ತಾ ಇದ್ದಂತೆ ಮುಂದಿನ ವಾರ್ಷಿಕ ಶಾಲಾ ಮುಖ್ಯೋಪಾಧ್ಯಾಯರಿಗೆ ವಾರ್ಷಿಕೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತಹ ಡಾಕ್ಟರ್ ಪಿ.ವಿ. ಭಂಡಾರಿ ಸರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ 2 ಹಿತನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲಿರುವ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಪುಟ್ಟ ಮಕ್ಕಳ ತಾಯಿ ತಂದೆಯರು ಮತ್ತು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಕರಂಬಳ್ಳಿ ಗ್ರಾಮದ ಎಲ್ಲ ಜನರು, ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು 30 ವರ್ಷಗಳ ನಂತರ ಇಲ್ಲಿ ವಾರ್ಷಿಕೋತ್ಸವದ ಒಂದು ಸಂಭ್ರಮವನ್ನು ಆಚರಿಸ್ತಾ ಇರುವುದು ನನಗೆ ಒಂದು ರೀತಿಯ ಖುಷಿಯನ್ನು ಕೊಡ್ತಾ ಇದೆ. ಯಾಕಂದರೆ ಬಹಳ ವರ್ಷಗಳ ನಂತರ ಈ ಥರದ ಒಂದು ಕಾರ್ಯಕ್ರಮ ಮಾಡೋದು ಅಂದರೆ ನಿಜವಾಗ್ಲೂ ಮೆಚ್ಚತಕ್ಕದ್ದು. ಹಾಗೆಯೇ ಈ ಸಂದರ್ಭದಲ್ಲಿ ನನ್ನನ್ನು ಎಲ್ಲೇ ಕರೆದರೂ ಮನೋವೈದ್ಯನಾಗಿ ಕರೆಯುವುದು. ಸೊ ನಾನು ಮುಖ್ಯವಾಗಿ ನಿಮಗೆ ತಾಯಿ ತಂದೆಯರಿಗೆ, ಟೀಚರ್ಸ್ಗಳಿಗೆ ಒಂದಿಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಶಾಲಾ ಮಟ್ಟದಲ್ಲಿ ಈ ಸಣ್ಣ ಮಕ್ಕಳು ಈಗ ನೋಡಿದ್ರಿ ಎಷ್ಟು ಚೆನ್ನಾಗಿ ಅವರು ಈ ನಮ್ಮ ನಾಡಗೀತೆ ಇರ್ಬೋದು, ರಾಷ್ಟ್ರಗೀತೆ ಇರ್ಬೋದು, ಎಲ್ಲ ಹಾಡಿದ್ರು. ಅದನ್ನು ಬಹಳ ಚೆನ್ನಾಗಿ ನೆರವೇರಿಸಿಕೊಟ್ರು. ಈ ಮಕ್ಕಳು ಬೆಳೆಸುವಾಗ ನಾವು ತಾಯಿ ತಂದೆಯರು ಗಮನ ಇಟ್ಕೊಳ್ಬೇಕಾದಂಥ ಕೆಲವು ವಿಷಯಗಳನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಣ್ಣ ವಯಸ್ಸಿನಲ್ಲಿ ಈ ಮಕ್ಕಳನ್ನು ಬೆಳೆಸುವಾಗ ಮೊದಲಿಂದಲೂ ಈ ಒಂದು ಮಗುವನ್ನ ಇನ್ನೊಂದು ಮಗುವಿನ ಒಟ್ಟಿಗೆ ಕಂಪೇರ್ ಮಾಡಬೇಡಿ. ಬಹಳ ಕಾಮನ್ ಆಗಿ ನಾನು ಡಾಕ್ಟರ್ ಆಗಿ ನೋಡ್ತಾ ಇರೋದೇನೆಂದ್ರೆ, ಈ ಮಕ್ಕಳ ಮೇಲೆ ಸಣ್ಣ ವಯಸ್ಸಿನಲ್ಲೇ ಒತ್ತಡ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಸಣ್ಣ ಒಂದು 3 ವರ್ಷ ಇರುವಾಗಲೇ ನೀನು ಈ ತರ ಡ್ಯಾನ್ಸ್ ಮಾಡು, ಅವಳು ನೋಡು ಅವಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಇವನ್ ನೋಡು ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಈ ರೀತಿಯ ಮಗುವಿನ ಮೇಲೆ ಬಹಳ ಒತ್ತಡವನ್ನ ಹಾಕ್ತಾರೆ. ಇದು ಈ ಸಣ್ಣ ವಯಸ್ಸಿನಲ್ಲೇ ನೋಡ್ತಾ ಇದ್ದೇನೆ ನಾನು, 3-4ನೇ ವರ್ಷದಲ್ಲೇ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು 20 ವರ್ಷಗಳ ಹಿಂದಿನ ಘಟನೆ, ಆ ಥರದ್ದು ಸುಮಾರು ಘಟನೆಗಳು ನಾನು ನೋಡಿದ್ದೇನೆ. ಆದ್ರೆ ಒಬ್ಬ ಹುಡುಗ ನನಗೆ ಹೇಳಿದ್ದ, ಸರ್ ಪಕ್ಕದ ಮನೆ ಅಭಯ್ ಇದಾನಲ್ಲ, ಅವನನ್ನು AK-47 ಹಿಡ್ಕೊಂಡು ಶೂಟ್ ಮಾಡ್ಬೇಕಂತಿದ್ದೀನಿ ಅಂತ ಹೇಳಿದ. ಯಾಕೆ ಮರಿ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನನ್ನ ಅಮ್ಮ ಯಾವಾಗ ನೋಡಿದ್ರು ಹೇಳುದು, ಅಭಯ್ ನೋಡು ಅವನಿಗೆ ಪ್ರೈಸ್ ಬಂದಿದೆ, ಅಭಯ್ ನೋಡು ಅವನು ಭರತನಾಟ್ಯ ಮಾಡ್ತಾನೆ, ಅಭಯ್ ನೋಡು ಬಹಳ ಚೆನ್ನಾಗಿ ಮಾತಾಡ್ತಾನೆ, ನೀನು ಅವನ ಹಾಗೆ ಆಗ್ಬೇಕು ಅಂತ ಅಮ್ಮ ಹೇಳುದನ್ ಸಣ್ಣ ವಯಸ್ಸಿನಿಂದ. ಅವನೊಬ್ಬ ಇಲ್ಲ ಅಂದ್ರೆ ನನ್ನದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ ಹೇಳ್ತಾ ಇದ್ದ ಹುಡುಗ. ಅಂದ್ರೆ ಇದು ಯಾಕೆ ಆಗುತ್ತೆ ಅಂದ್ರೆ, ಅಮ್ಮ ತುಂಬಾ ಕಂಪೇರ್ ಮಾಡುವುದರಿಂದ. ಎರಡನೇದು, ಈ ಮಕ್ಕಳನ್ನ ಬೆಳೆಸುವಾಗ ಅವರಿಗೆ ಯಾವಾಗ್ಲೂ ಈ ಕ್ರಿಟಿಸೈಸ್ ಮಾಡುದು, ಬರೀ ಬೈತಾ ಇರೋದು. ನಿನ್ನದು ನಡಿಗೆ ಸರಿ ಇಲ್ಲ, ನಿನ್ನದು ಉಚ್ಚಾರ ಸರಿ ಇಲ್ಲ, ನಿನ್ನ ಬರವಣಿಗೆ ಸರಿ ಇಲ್ಲ. ಸರಿ ಇರುವುದು ಯಾವುದು ಅಂತ ಹೇಳುದನ್ನ ಫಸ್ಟ್ ಕಲಿಬೇಕು ನಮ್ಮ ಅಪ್ಪ ಅಮ್ಮಂದಿರು. ಕಾಮನ್ ಆಗಿ ನಾನು ನೋಡಿರುವುದಂದ್ರೆ, ಈ ಮಕ್ಕಳಲ್ಲಿ ಏನಾದ್ರು ಒಂದು ಸಣ್ಣ
ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನ ಎತ್ತಿ ಎತ್ತಿ ತೋರಿಸುದು. ಯಾಕಂದ್ರೆ ಈಗ ತುಂಬಾ ಸಣ್ಣ ಮಕ್ಕಳಿದ್ದಾರೆ, ಮೊದಲಿಂದಲೂ ನಾನು ನಿಮ್ಗೆ ಹೇಳ್ತೇನೆ, ಅವರನ್ನ ಆದಷ್ಟು ಹೊಗಳಿ, ಅವರಿಗೆ ಬಹಳ ಒಂದು ಏನು ಅವರಲ್ಲಿರುವ ಒಳ್ಳೆಯ ಗುಣಗಳು ಏನಿರುತ್ತೆ ಅದನ್ನ ಹೆಕ್ಕಿ ಹೆಕ್ಕಿ ಹೊಗಳಬೇಕು. ಆವಾಗ ಏನಾಗುತ್ತೆ, ಈ ಮಕ್ಕಳು ಇನ್ನೂ ಖುಷಿಯಲ್ಲಿ ಬೆಳೀತಾರೆ. ಸೊ ಇದನ್ನ ದಯವಿಟ್ಟು ನೀವು ಕಲ್ತ್ಕೊಳ್ಬೇಕು. ಇದು ಯಾಕಂದ್ರೆ ನಾವೆಲ್ಲ ಬೆಳೆದು ಬಂದ ರೀತಿಯ ಹಾಗೆ ನಮ್ಗೆ ಅಪ್ಪ ಅಮ್ಮಂದಿರು ಪ್ರೆಷರ್ ಆಗ್ತಾ ಇದ್ರು, ನೀವು ಅವ್ರ ಜೊತೆ ನೋಡು, ಅವನು ಹಾಗೆ ಇವನು ಹೀಗೆ, ಅದನ್ನೇ ನಾವು ಈಗ ನಮ್ಮ ಮಕ್ಕಳಿಗೆ ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಇನ್ನು ಇಲ್ಲಿ ಅಂಗನವಾಡಿ ಮಕ್ಕಳು ಕೂಡ ಇದ್ದೀರಾ, ಇನ್ನು ಈ ಪ್ರೈಮರಿ ಮಕ್ಕಳ ತಾಯಿ ತಂದೆಯರು ಇದ್ದೀರಾ. ನಾನು ನಿಮ್ಗೆ ಹೇಳುವುದೇನಂದ್ರೆ, ಸಣ್ಣ ವಯಸ್ಸಿನಿಂದಲೇ ಈ ಮಕ್ಕಳು ಈಗ ನಾವು ಬೆಳೆಸ್ತಾ ಇರೋದು ಹೇಗಂದ್ರೆ, ಸಣ್ಣ ಮಗುವಿಗೆ ಮೊಬೈಲ್ ಕೊಟ್ಟು ಬಿಡ್ತೇವೆ. 5 ವರ್ಷದ ಮಗುವಿನವರೆಗೆ, ನಿಮಗೆ ಆಶ್ಚರ್ಯ ಆಗ್ಬೋದು, ಭಾರತೀಯ ಈ ಮಕ್ಕಳ ಸಂಘ ಅಂತಿದೆ, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಷಿಯನ್ಸ್ ಅಂತ. ಅವ್ರು ಹೇಳ್ತಾರೆ 5 ವರ್ಷದವರೆಗೆ ಮಕ್ಕಳಿಗೆ ಮೊಬೈಲಿನ ಇದನ್ನ ಕೊಡ್ಲೇಬಾರ್ದು. ಮೊಬೈಲ್ ಕೊಟ್ರೆ ಹಲವು ಸಂದರ್ಭಗಳಲ್ಲಿ ಈ ಮಕ್ಕಳ ಮಾನಸಿಕ ಬೆಳವಣಿಗೆ, ದೈಹಿಕ ಬೆಳವಣಿಗೆ ಇದರ ಮೇಲೆ ಪ್ರಭಾವ ಬೀರುತ್ತೆ. ಇನ್ನು 5ನೇ ತರಗತಿಯವರೆಗೆ ಒಂದು ದಿನಕ್ಕೆ 1 ಗಂಟೆಗಿಂತ ಹೆಚ್ಚು ಕೊಡಬಾರದು. 5ನೇ ತರಗತಿಯಿಂದ 18 ವಯಸ್ಸಿನವರೆಗೆ ಮ್ಯಾಕ್ಸಿಮಮ್ ಅಂದ್ರೆ 2 ರಿಂದ 3 ಗಂಟೆ. ಅದು 5ನೇ ತರಗತಿಯಿಂದ 18 ವರ್ಷ ವಯಸ್ಸಿನವರೆಗೆ ಈ ಮಕ್ಕಳು ಅಟ್ಲೀಸ್ಟ್ 1 ಗಂಟೆ ಹೊರಗೆ ಹೋಗಿ ಆಟ ಆಡ್ಬೇಕಂತೆ. ಹೊರಗೆ ಹೋಗಿ ಆಟ ಆಡುದು, ಈಗ ನಾನು ನೋಡಿದ್ದೇನಲ್ಲ, ಇವತ್ತು ನೀವು ನಿಮ್ಮ ಊರಿನಲ್ಲಿ ಒಂದು ಕ್ರಿಕೆಟ್ ಟೀಮ್ ಮಾಡ್ಬೇಕಾದ್ರೆ ಇಲ್ಲಿವರೆಗೆ ಬರುತ್ತೆ. ಯಾಕಂದ್ರೆ ಜನ ಸಿಗುದಿಲ್ಲ ನಿಮ್ಗೆ, ಹೊರಗಡೆ ಆಟ ಆಡ್ಲಿಕ್ಕೆ ಬಿಡುವುದಿಲ್ಲ ನಾವು ನಮ್ಮ ಮಕ್ಕಳನ್ನ. ಸೊ ದಿನಾ 1 ಗಂಟೆ ಆಟ ಆಡಬೇಕು. ಈಗ ಹಿಂದೆ ನಾವೆಲ್ಲ ಇರುವಾಗ ಸೈಕಲ್ ಹೊರಗಡೆ ಎಷ್ಟು ಮಕ್ಕಳು ಬರ್ತಾ ಇದ್ರು, ನಾವು ಎಷ್ಟು ಜನ ಹೊರಗೆ ಹೋಗ್ತಾ ಇದ್ವಿ. ನಾನು ಶಾಲೆಗೆ ಸುಮಾರು 7-8 ಕಿಲೋಮೀಟರ್ ಸೈಕಲ್ ನಲ್ಲೇ ಹೋಗ್ತಾ ಇದ್ದೆ. ಆದ್ರೆ ಈಗ ಅದು ಬಹಳ ಕಡಿಮೆ ಆಗಿದೆ. ಸೊ ಹೊರಾಂಗಣದ ಆಟ, ಮತ್ತೆ ಕನಿಷ್ಠ 8 ಗಂಟೆ ಮಲಗಬೇಕಂತೆ. ನಾವು ಈಗ ಮಕ್ಕಳಿಗೆ ಏನ್ ಮಾಡ್ತೇವೆ, 7ನೇ ತರಗತಿಯಿಂದ ಸ್ಟಾರ್ಟ್ ಮಾಡ್ತೇವೆ, ನೀನು 6 ಗಂಟೆ ಮಲಗಿದ್ರೆ ಸಾಕು, ಓದು 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 ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಸಣ್ಣ ವಯಸ್ಸಿನಿಂದ ಮಕ್ಕಳು ಅಟ್ಲೀಸ್ಟ್ 8 ಗಂಟೆ ಮಲಗಬೇಕು. ರಾತ್ರಿ ನೀವು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು, ಆ ಮಗುವಿಗೂ ಮೊಬೈಲ್ ನಲ್ಲಿ ಅದು ನೋಡ್ತಾ ಕೂತ್ಕೊಳ್ಳೋದು, ಅದು ಮಲಗುವಾಗ 12-1 ಗಂಟೆ ಆಗ್ತದೆ. ಬೆಳಗ್ಗೆ 7 ಗಂಟೆಗೆ ಎಬ್ಬಿಸಿ ಅವನನ್ನು ಅರ್ಜೆಂಟಿಗೆ ಸ್ಕೂಲಿಗೆ ಕಳಿಸ್ತೀರಿ. ಇದನ್ನ ದಯವಿಟ್ಟು ಯೋಚನೆ ಮಾಡಿ. ಯಾಕಂದ್ರೆ ನನ್ನನ್ನು ಎಲ್ಲೇ ಕರೆದ್ರು ನಾನು ಇದ್ದ ವಿಷಯಗಳನ್ನು ನಿಮ್ಗೆ ಏನಾದ್ರೂ ಒಂದಿಷ್ಟು ಮಾಹಿತಿ ಕೊಟ್ಟು ಹೋಗ್ಬೇಕು. ಅದಕ್ಕೆ ಕೆಲವರಿಗೆ ನನ್ನ ಮೇಲೆ ಸಿಟ್ಟು ಬರ್ಬೋದು, ಆದ್ರೆ ನಾನು ಹೇಳ್ತಿರೋದು ದಯವಿಟ್ಟು ನೀವು ಕೇಳ್ಕೊಳ್ಳಿ. ಈ ಮೊಬೈಲ್ ಅನ್ನೋದೇನಿದೆ ಇದು ಅಗತ್ಯ ಹೇಳ್ತಾನೆ. ಯಾಕಂದ್ರೆ ಈಗ ನಾನು ಡಾಕ್ಟರ್ ಆಗಿ ನಾನು ಹಿಂದೆ ಏನಂದ್ರೆ ಇಂಥ ಫಂಕ್ಷನ್ಗೆ ಬಂದ್ರೆ ಆಸ್ಪತ್ರೆಗೆ ಫೋನ್ ಮಾಡುದು ಅರ್ಧ ಗಂಟೆಗೆ, ಈ ಪೇಷಂಟ್ ಇದು ರಿಪೋರ್ಟ್ ಬಂತ, ಆ ಪೇಷಂಟ್. ಇವತ್ತು ಆಗಲ್ಲ, ಮೊಬೈಲ್ ನಲ್ಲಿ ರಿಪೋರ್ಟ್ ಬರ್ತಾ ಇರ್ತದೆ. ಮೊಬೈಲ್ ನಿಂದ ಯೂಸ್ ಇಲ್ಲ ಅಂತ ಹೇಳುದಿಲ್ಲ, ಅಥವಾ ನೀವು ಮೊಬೈಲ್ ಅನ್ನೇ ಕೊಡಬೇಡಿ ಮಗುವಿಗೆ ಅಂತ ನಾನು ಹೇಳುದಿಲ್ಲ ಈಗ. ಯಾಕಂದ್ರೆ ಹಾಗೆ ಹೇಳಿದ್ರೆ ಅದು ಮೂರ್ಖತನ. ಇದು ಅಗತ್ಯ. ಆದರೆ ಯಾವಾಗ ಇದು ಅತಿಯಾಗಿ ನಮ್ಮ ಮೇಲೆ ಇದು ಮಾಡುತ್ತೆ, ನಾವು ಅತಿಯಾಗಿ ಇದರ ಮೇಲೆ ಡಿಪೆಂಡ್ ಆಗ್ತೀವಿ. ಈ ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ, ಮೊಬೈಲ್ ಕೊಟ್ಟ ಕೂಡಲೇ ಸೈಲೆಂಟ್ ಆಗ್ತಾರೆ. ಸೊ ಅದೇ ಒಂದು ಅಭ್ಯಾಸ ಮಾಡುದು. ಎಲ್ಲಿ ಇದಕ್ಕೆ ಫಂಕ್ಷನ್ಗೆ ಹೋಗ್ತೀರಾ, ಮಗು ಬಹಳ ಕ್ವಶನ್ ಕೇಳುತ್ತೆ, ಇವನು ತಲೆ ತಿಂತಾನೆ ಅಂತ ಹೇಳಿ ಮೊಬೈಲ್ ಕೊಡುದು. ಇದನ್ನ ಮಾಡಬೇಡಿ. ಇದು ಏನಾಗ್ತಾ ಇದೆ, ಮುಂದೆ ಈ ಮಕ್ಕಳ ಮಾನಸಿಕ ಬೆಳವಣಿಗೆ, ಮಕ್ಕಳ ದೈಹಿಕ ಬೆಳವಣಿಗೆ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಸೊ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡುದು, ಈ ಮಗುವನ್ನ ಕಂಪೇರ್ ಮಾಡಬೇಡಿ, ಮಗುವನ್ನ ಕ್ರಿಟಿಸೈಸ್ ಮಾಡಬೇಡಿ, ಮಗುವಿನ ಮೊಬೈಲ್ ನ ಬಗ್ಗೆ ಸ್ವಲ್ಪ ಗಮನ ಇರಲಿ. ಲಾಸ್ಟ್ ಒಂದು ವಿಚಾರ ಹೇಳ್ತೇನೆ ಏನಂದ್ರೆ, ನೀವು ಉತ್ತಮ ಮಾದರಿಗಳಾಗಿ. ಈ ನಿನ್ನೆ ಒಂದು ಶಾಲೆಗೆ ಹೋಗಿದೆ. ಈ ವಾರದಲ್ಲಿ ಆಕ್ಚುಲಿ ಎಲ್ಲಾ ಕಡೆ ವಾರ್ಷಿಕೋತ್ಸವ ಆಗ್ತಾ ಇದೆ. ಅದರಿಂದ ನಿನ್ನೆ ಒಂದು ಖಾಸಗಿ ಶಾಲೆಗೆ ಹೋಗಿದೆ, ಮೊನ್ನೆ ಇಲ್ಲೇ ಸರ್ಕಾರಿ ಶಾಲೆಗೆ ಹೋಗಿದೆ. ಆವಾಗ ಒಂದು ಶಾಲೆಯಲ್ಲಿ ನನಗೆ ಬಹಳ ಖುಷಿ ಆಯ್ತು. ಏನಂದ್ರೆ ಈ ಅಜ್ಜ ಅಜ್ಜಿಯನ್ನು ಕೂಡ ಕರೆಸಿದ್ರು, ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ. ನಂಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇವತ್ತು ಅತಿ ಅಗತ್ಯ. ಈಗ ನಾನು ಚೆನ್ನಾಗಿ ಬೆಳಿಲಿಕ್ಕೆ ನನ್ನ ಅಜ್ಜಿ ಕಾರಣ, ನನ್ನ ಮಗ ಬಹಳ ಚೆನ್ನಾಗಿ ಬೆಳಿಲಿಕ್ಕೆ ಅವನ ಅಜ್ಜ ಅಜ್ಜಿಯಂದಿರು ಕಾರಣ. ಇವತ್ತಿಗೂ ನನ್ನ ಮಗ ನನ್ನ ಹೆಂಡತಿಯ ತಾಯಿ ಅವರನ್ನು ಬಹಳ ಇಷ್ಟಪಡ್ತಾನೆ. ಏನೇ ಇದ್ರು ಅವ್ರೇನಾದ್ರು ಹೇಳಿದ್ರೆ ಕೇಳ್ತಾನೆ. ಅವನಿಗೆ ಡಾಕ್ಟರ್ ಓದ್ತಿದ್ದಾನೆ, ಆದ್ರೂ ಕೂಡ ಅವನಿಗೆ ಇದು ನನ್ನ ತಂದೆ ತಾಯಿ ಒಟ್ಟಿಗೂ ಕೂಡ ಬಹಳ ಅನೋನ್ಯ ಸಂಬಂಧ ಇತ್ತು. ಇದನ್ನ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನೀವು ಉತ್ತಮ ಮಾದರಿಗಳಾಗಿ, ನೀವು ನಿಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಇದು ನಿಜ. ಇಲ್ಲದೆ
ಇದ್ರೆ ಏನ್ ಮಾಡ್ತಾರೆ, ನೀವು ಅಪ್ಪ ಅಮ್ಮನನ್ನ ಇವರು ಜಬ್ಬರು ಹಾಗೆ ಹೀಗೆ ಅಂತ ಮಾತಾಡಿದ್ರೆ ಆ ಮಗು ಕೇಳಿಸ್ಕೊಳುತ್ತೆ. ನೀವು ಏನ್ ಮಾಡ್ತೀರಾ, ನೀವು ಏನ್ ಹೇಳ್ತೀರಾ ಆ ಮಗು ಕೇಳುತ್ತೋ ಇಲ್ವೋ, ನೀವು ಏನ್ ಮಾಡ್ತೀರಾ ಅದನ್ನ ಆ ಮಗು ಮಾಡುತ್ತೆ. ಅದರಿಂದ ಸಣ್ಣ ವಯಸ್ಸಿನಿಂದಲೇ ನೀವು ಈಗ ಮಗು ಒಳ್ಳೆ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಪಡೆಯಬೇಕು ಅಂತ ಆದ್ರೆ ನೀವು ಮಕ್ಕಳಿಗೆ ಒಳ್ಳೆಯ ಮಾದರಿಗಳಾಗಬೇಕು. ನೀವು ಎಲ್ಲ ಕೆಟ್ಟದನ್ನು ಮಾಡಿ ಮಕ್ಕಳು ಒಳ್ಳೆಯದಾಗಬೇಕು ಅಂದ್ರೆ ಆಗುದಿಲ್ಲ. ಇದನ್ನ ನೀವು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ತಾಯಿ ತಂದೆಯರಾಗಿ ನಿಮಗೆ ಇಷ್ಟು ಹೇಳ್ತಾನೆ. ಇನ್ನು ಟೀಚರ್ಸ್ಗಳಿಗೆ ಹೇಳ್ತಾನೆ, ಮಗು ಏನಾದ್ರೂ ಗಲಾಟೆ ಮಾಡುದು ಇದೆಲ್ಲ ಮಾಡಿದ್ರೆ ಆ ಮಗುವನ್ನು ಎಲ್ಲರ ಮುಂದೆ ಬೈಬೇಡಿ. ಮಗುವನ್ನ ಸಪರೇಟ್ ಆಗಿ ಕರೆದು, ಇವನ್ ಇನ್ನೊಂದು ಟೀಚರ್ ಮುಂದೆ ಬೈಬೇಡಿ, ಸಪರೇಟ್ ಆಗಿ ಕರೆದು ಮಗ ನೀನು ಹೀಗೆ ಮಾಡಬೇಡ ಅಂತ. ಇದನ್ನ ನಾವು ಏನ್ ಹೇಳ್ತೇವೆ ಅಂದ್ರೆ ಪ್ರೈಸ್ ಪಬ್ಲಿಕ್ಲಿ, ಸ್ಕೋಲ್ಡ್ ಪ್ರೈವೇಟ್ಲಿ. ಒಂದು ಮಗು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರ ಮುಂದೆ ಹೊಗಳಿ, ಆದ್ರೆ ತಪ್ಪು ಕೆಲಸ ಮಾಡಿದ್ರೆ ಪಕ್ಕದಲ್ಲಿ ಕರೆದು ಇದು ಮಾಡಿ. ಮತ್ತೆ ಪುಟ್ಟ ಮಕ್ಕಳೇ, ಇವತ್ತಿಂದಲೇ ನೆನ್ಪಿಟ್ಕೊಳ್ಳಿ, ಮೊಬೈಲ್ ಜಾಸ್ತಿ ಉಪಯೋಗ ಮಾಡಬಾರ್ದು, ಗೊತ್ತಾಯ್ತಾ? 5 ವರ್ಷದವರೆಗೆ ಮೊಬೈಲ್ ಜಾಸ್ತಿ ಉಪಯೋಗ ಮಾಡಬಾರ್ದು, ಗೊತ್ತಾಯ್ತಾ? ಏನ್ ಹೇಳು? 5 ವರ್ಷದವರೆಗೆ ಮೊಬೈಲು ಯೂಸ್ ಮಾಡಬಾರ್ದು. ಹೇಳಿ ನೋಡುವ, ಹೇಳಿ 5 ವರ್ಷದವರೆಗೆ ಹೇಳಿ. 5 ವರ್ಷದವರೆಗೆ ಮೊಬೈಲು ಜಾಸ್ತಿ ಉಪಯೋಗಿಸಬಾರದು. ಹೆಚ್ಚು ಆಟ ಆಡಬೇಕು, ದಿನ ಓದಬೇಕು, ಅಪ್ಪ ಅಮ್ಮನನ್ನು ಅಜ್ಜ ಅಜ್ಜಿಯನ್ನು ಪ್ರೀತಿಸಬೇಕು, ಅಣ್ಣ ತಂಗಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಥ್ಯಾಂಕ್ ಯು. ಜೀವನದ ಅತಿ ಅಮೂಲ್ಯ ಘಟ್ಟ ಅದು ಬಾಲ್ಯತನದ ಬಗ್ಗೆ ಸುವಿವರವಾಗಿ ತಾಯಂದರಿಗೂ ಹಾಗೂ ಮಕ್ಕಳಿಗೂ ವಿವರಿಸಿದಂತಹ ನಿಮ್ಮೆಲ್ಲರ ಮೆಚ್ಚಿನ ಡಾಕ್ಟರ್ PV ಭಂಡಾರಿ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಮುಂದಿನ ಮಾತಿಗಾಗಿ ಶ್ರೀ ನಾಗಾರ್ಜುನ ಸರ್ ಇವರನ್ನು ಕೂಡ ಕೇಳಿಕೊಳ್ತಾ ಇದ್ದಾವೆ. ಪ್ರಥಮವಾಗಿ ಎಲ್ಲರಿಗೂ ವಂದಿಸಿಕೊಳ್ತಾ, ಕರಂಬಳ್ಳಿ ಕಿರಿಯ ಪ್ರಾಥಮಿಕ ಶಾಲೆಯ 30ನೇ ಸಂಭ್ರಮ, ಈ ಸಂಭ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ PV ಭಂಡಾರಿ ಅವರೇ, ಅದು ಈ ಶಾಲಾ ಪ್ರಥಮ SDMC ಅಧ್ಯಕ್ಷರೇ, ಈ ಶಾಲಾ ಮುಖ್ಯೋಪಾಧ್ಯಾಯರೇ, ನಗರಸಭಾ ಸದಸ್ಯರೇ ಹಾಗೂ ಶಿಕ್ಷಣ ಪ್ರೇಮಿಗಳೇ, ಶಾಲಾ ಮುದ್ದು ಮಕ್ಕಳೇ, ಮಕ್ಕಳ ಹೆತ್ತವರೇ, CRP ಬಂಧುಗಳೇ ಹಾಗೂ ನೆರೆಕೆರೆಯ ನನ್ನ ಅಧ್ಯಾಪಕ ವೃಂದದವರೇ, ಇದನ್ನು ನೋಡಿದರೆ, ಇವತ್ತಿನ ಒಂದು ಕಾರ್ಯಕ್ರಮವನ್ನು ನೋಡಿದರೆ ಸಂಜೆಯ ಕಾರ್ಯಕ್ರಮ ಎಷ್ಟು ಅದ್ಧೂರಿಯಾಗಿ ನಡೆಯಬಹುದು ಅಂತ ಹೇಳೋದನ್ನು ಊಹಿಸ್ಕೊಳ್ಬಹುದು. ನಿಮ್ಮ ಒಂದು ಒಗ್ಗೂಡುವಿಕೆ ನಿಜವಾಗಿಯೂ ಶ್ಲಾಘನೀಯವಾದದ್ದೇ. ಇಂಥ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಷ್ಟೊಂದು ಒಳ್ಳೆಯ ರೀತಿ ಅಂತ ಹೇಳೋದು ಇವಾಗ ಗೊತ್ತಾಗ್ತದೆ. ಇಂಥ ಒಂದು ಮುಖ್ಯೋಪಾಧ್ಯಾಯರ ಒಂದು ಶ್ರಮ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ತಮ್ಮೆಲ್ಲರ ಒಂದು ದಿಟ್ಟ ನಿರ್ಧಾರ, ನಿಲುವು, ಸಹಾಯ ಸಹಕಾರ, ಇದು ಖಂಡಿತವಾಗಿ ಮೆಚ್ಚಬೇಕಾದದ್ದೇ. ಮಕ್ಕಳ ಕಲಿಕೆ ಜೊತೆಗೇನೆ ಇಂಥ ಒಂದು ಮಕ್ಕಳ ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸಿಕೊಳ್ಳುವಂಥ ಇಂಥ ಒಂದು ವೇದಿಕೆ ಖಂಡಿತವಾಗಿ ಈ ದಿನಗಳಲ್ಲಿ ಬೇಕು. ತಮಗೆ ಕಿವಿ ಮಾತನ್ನ, ತಮಗೆ ಅಂತ ಹೇಳೋಕ್ಕಿಂತ ನಮಗೆ ಎಲ್ಲರಿಗೂ ಒಂದು ಕಿವಿ ಮಾತನ್ನ ಹೇಳಿದಿರ್ತಕ್ಕಂಥ ಡಾಕ್ಟರ್ PV ಭಂಡಾರಿ ಅವರು ತುಂಬ ಇಂಥ ಒಂದು ಸಂದೇಶಗಳನ್ನ ಎಲ್ಲೇ ಹೋದಾಗ್ಲೂ ಕೂಡ ನಡೆದಿರ್ತಕ್ಕಂಥ ಎಲ್ಲರಿಗೂ ಒಂದು ಕಿವಿ ಮನ ಮುಟ್ಟುವಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಈತ ಮಧ್ಯೆ ಈಗ ಒಂದು ಮೊಬೈಲ್ ವಿಚಾರ ಹೇಳಿದ್ರಲ್ಲ, ಅದು ಎಷ್ಟು ಒಳ್ಳೆಯದು ಅಷ್ಟು ಕೆಟ್ಟದ್ದು ಅಂತ ಪ್ರತಿಯೊಬ್ಬರಿಗೆ ಗೊತ್ತಿದ್ದು ನಾವು ಕೂಡ ಮಕ್ಕಳಿಗೆ ಮೊಬೈಲನ್ನೇ ಕೊಡ್ತೇವೆ. ಯಾಕೆ ಕೊಡ್ತೇವೆ ಅಂತ ಹೇಳಿದ್ರೆ, ಅದರಲ್ಲಿ ಒಳ್ಳೆಯದು ವಿಚಾರದಲ್ಲಿ ಕೊಟ್ಟಿರ್ತೇವೆ, ಅದು ಕೊನೆಗೆ ಅದು ಎಲ್ಲೆಲ್ಲೋ ಅಡ್ಡದಾರಿಗೆ ತಗೊಂಡು ಹೋಗ್ಬಿಡ್ತದೆ. ಹಾಗೆ ಅಡ್ಡದಾರಿ, ಈಗ ಒಂದು ನ್ಯಾಷನಲ್ ಹೈವೇ ಇದ್ದಿರ್ತದೆ, ಅದು ಸ್ಟೇಟ್ ಹೈವೇ, ಅದು ಬೇರೆ ಹಳ್ಳಿಯ ರೋಡ್ಗಳೆಲ್ಲ ಬೇಕಾದಷ್ಟು ಸಿಗ್ತದೆಯೋ, ಅದೇ ರೀತಿ ಮೊಬೈಲ್ ಅಂತ ಹೇಳುವಂಥ ವಿಚಾರದಲ್ಲಿ ಬೇರೆ ದಾರಿಗೆ ಹೋಗುವಂಥ ಒಂದು ಕೆಲಸ ಅದು ಮಾಡ್ತದೆ. ಅದು ಏನೇ ಇದ್ದಿರಲಿ, ಈಗ ನಾವೀಗ ಪೂರಕವಾಗಿ ಇವತ್ತಿನ ಒಂದು ವಾರ್ಷಿಕೋತ್ಸವದ ಸಮಾರಂಭದ ಸಂಭ್ರಮದಲ್ಲಿ ನಾವು ನೀವುಗಳಿದ್ದೀವಿ.
ಗುರು ಉಜ್ವಲನಾದರೆ ಶಿಷ್ಯ ಪ್ರಜ್ವಲ ಹಾಗೆ ಆಗ್ತಾನೆ. ಗುರು ಉಜ್ವಲ, ಶಿಷ್ಯ ಪ್ರಜ್ವಲ. ಈಗ ಹೇಳಿದ್ರು, ಈಗ ಮೊನ್ನೆ ಯಾವುದೋ ಒಂದು ಸ್ಕೂಲಿಗೆ ಹೋದೆ, ಅಲ್ಲಿ ಗ್ರ್ಯಾಂಡ್ ಫಾದರ್ಸ್ ಡೇ ಅಂತ ಮಾಡಿದ್ರು ಅಂತೇಳಿ. ಅದು ನಿಜವಾಗಿ ಮೆಚ್ಚಬೇಕಾದದ್ದೇ, ನಾವು ನೀವು ತಿಳ್ಕೊಳ್ಬೇಕಾದದ್ದೇ. ಈಗ ಕೂಡು ಕುಟುಂಬದಲ್ಲಿ ಕೂಡಿಕೊಂಡಿರುವಂಥ ಒಂದು ಸನ್ನಿವೇಶಗಳು ಇಲ್ಲವೇ ಇಲ್ಲ. ಏನಿದ್ರು ಒಂದು ಮಗು, ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು, ಇಷ್ಟೇ. ಈಗ ಅಜ್ಜ ಅಜ್ಜಿ, ಈಗ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳುವಂಥದ್ದು ನೋಡಲಿಕ್ಕೆ ಅಲ್ಲೊಂದು ಇಲ್ಲೊಂದು ಎಲ್ಲಿಯೋ ಅಪರೂಪದಲ್ಲಿ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಂತ ಮಕ್ಕಳಿಗೆ ಒಂದು ನೈತಿಕತೆಯ ವಿಚಾರಗಳನ್ನು ಆಗಾಗ ಹೇಳ್ತಾ ಇರಬೇಕು. ಈಗ ಮೊಬೈಲ್ನಲ್ಲೂ ಸಹ ಬರ್ತದೆ ಅನೈತಿಕ ಮಟ್ಟ ಹೇಗಿದ್ದಿರಬೇಕು. ನಾವು ಮಕ್ಕಳು ಎಲ್ಲರೂ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಂದು ಎಲ್ಲರೂ ಸೇರಿಕೊಂಡು ಇರುವಂಥ ಒಂದು ಹೇಗೆ ಮಾಡ್ಬೋದು, ಹೇಗೆ ನಿರ್ವಹಿಸ್ಬೋದು ಅಂತ ಹೇಳೋದನ್ನು ನಾವು ಪದೇ ಪದೇ ತರಗತಿ ಕೋಣೆಯಲ್ಲಿ ಹೇಳ್ತೇವೆ. ಹಾಗೆ ನೀವು ಸಹ ಮಕ್ಕಳಿಗೆ ಹೇಳ್ತಾ ಇದ್ದೀರಿ. ಆದರೂ ಕೂಡ ಎಲ್ಲೋ ನಾವು ಎಳೆಯುತ್ತೇವೆ. ಯಾಕೆ ಎಳೆಯುತ್ತೇವೆ ಅಂತಂದರೆ ನಾವು ಅತಿಯಾದಂತಹ ಒಂದು ತಾಂತ್ರಿಕ ಯುಗದಲ್ಲಿ ನಾವಿದ್ದೇವೆ. ಅದರ ಜೊತೆಗೇನೆ ನಾವು ಹಿಂದೆ ನಡೆದು ಬಂದಂಥ ದಾರಿಯನ್ನು ಮರಿಬಾರ್ದು. ಹಾಗೆ ಸಿಂಹಾವಲೋಕನ ಮಾಡ್ತೇವಲ್ಲ, ಸಿಂಹಾವಲೋಕನ ಅಂತಾರೆ ನಾನು ಹೇಗೆ ನಡೆದು ಬಂದಿದ್ದೇನೆ, ನಾನು ಮೊದಲು ಹೇಗಿದ್ದೆ, ನನ್ನ ಅಪ್ಪ ಅಮ್ಮ ಹೇಗಿದ್ರು, ಅಜ್ಜ ಅಜ್ಜಿ ಹೇಗಿದ್ರು, ನನ್ನ ಹಳ್ಳಿ ಅದು ಆ ಸೊಗಡುಗಳು ಹೇಗಿತ್ತು ಎನ್ನುವಂಥ ಆ ಸಿಂಹಾವಲೋಕನವನ್ನು ಆಗಾಗ ನಾವು ಮಾಡ್ಕೊಳ್ತಾ ಇದ್ದಿರಬೇಕು. ಈಗೆಲ್ಲ ನಾವು ಈಗ ಪ್ರಬುದ್ಧರಾಗಿದ್ದೇವೆ, ಒಂದಿಷ್ಟು ಸಫಿಷಿಯಂಟ್ ವೆಲ್ ಸೆಟ್ಲ್ ಆಗಿದ್ದಿರಬಹುದು. ಆದರೆ ಹಿಂದಿನ ದಿನಗಳಲ್ಲಿ ಹಿಂದಿನ ಒಂದು ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಅಥವಾ ಸಾಮಾಜಿಕವಾದಂಥ ಒಂದು ವ್ಯವಸ್ಥೆಯನ್ನು ನಾವು ಹಿಂತಿರುಗಿ ನೋಡಬೇಕು. ಅದನ್ನು ಯಾವತ್ತೂ ಮರಿಬಾರ್ದು. ಆ ನಿಟ್ಟಿನಲ್ಲಿ ಈ ಶಾಲೆ ಮಕ್ಕಳಿಗೆ ಒಂದು ಪೂರಕವಾದಂಥ ಒಂದು ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಮಾಡ್ತದೆ ಅಂತ ಹೇಳೋದನ್ನು ನಾವು ಗಟ್ಟಿಗೆ ಹೇಳ್ಬೋದು. ಯಾಕಂದರೆ ಈ ರೀತಿಯಾಗಿ 10 ಕೈ ಸೇರಿಸಿದಾಗ ಎಷ್ಟು ದೊಡ್ಡ ಚಪ್ಪಾಳೆ ಆಗ್ತದೆಯೋ ಅದೇ ರೀತಿ ಇಲ್ಲಿ ಊರಿನವರು ಅಥವಾ ಇಲ್ಲಿ ಹಳೆ ವಿದ್ಯಾರ್ಥಿಗಳಾಗಿದ್ದಿರ್ಬೋದು ಎಲ್ಲರೂ ಒಗ್ಗೂಡಿಕೆಯಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಳ್ಬೇಕಾದ್ರೆ ಈ ಮಕ್ಕಳ ಒಂದು ಪ್ರತಿಭೆ ಮತ್ತಷ್ಟು ಉತ್ತುಂಗಕ್ಕೆ ಇರಲಿ ಅಂತ ಹೇಳ್ಕೊಳ್ಳುವಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ಕೊಳ್ತಾ, ಗುಣಮಟ್ಟದ ಶಿಕ್ಷಣಕ್ಕೆ ಇನ್ನೊಂದು ಹೆಸರು ಈ ಕರಂಬಳ್ಳಿಯ ಶಾಲೆ. ಈಗಾಗಲೇ ನಾವು ಯಾವಾಗಲೂ ವಿಸಿಟ್ ಬರ್ತೇವೆ, ತಪಾಸಣೆ ಬರ್ತೇವೆ. ಈ ಒಂದು ಶಾಲೆಯ ಮಕ್ಕಳ ಒಂದು ಬೌದ್ಧಿಕ ಪ್ರಗತಿಯನ್ನು ಆಗಾಗ ನಾವು ನೋಡ್ತೇವೆ. ನಾವಾಗಿದ್ದಿರ್ಬೋದು ಇಲಾಖೆಯಿಂದ ಈ CRP, BRP, ECO, BO ಎಲ್ಲರೂ ಇಲಾಖೆಯ ಮಟ್ಟದಲ್ಲಿ ಶಾಲೆಯನ್ನು ವಿಸಿಟ್ ಮಾಡ್ತೇವೆ. ಮಕ್ಕಳ ಬೌದ್ಧಿಕ ಮಟ್ಟ ಹಾಗೂ ಸಾರ್ವತ್ರಿಕವಾಗಿ ಇಲ್ಲಿಯ ಒಂದು SDMC ಆಗಿದ್ದಿರ್ಬೋದು ಎಲ್ಲ ವಿಚಾರವನ್ನು ಒಂದಿಷ್ಟು ತುಲನೆ ಮಾಡ್ತೇವೆ. ಆಗ ಈ ಶಾಲೆ ಯಾವುದರಲ್ಲಿ ಫಸ್ಟ್ ಬಂದದ್ದು FLN ಅಂದರೆ ಮಕ್ಕಳಿಗೆ ಓದು ಬರಹ ಲೆಕ್ಕ, ಓಬಲೆ LSRW. ಈಗ ಕೇಳ್ಕೊಂಡಿದ್ದೀರಿ, ನೀವು ತಿಳ್ಕೊಂಡಿದ್ದೀರತ್ರಿ. ಅಂದ್ರೆ ಅಟ್ಲೀಸ್ಟ್ ಕನಿಷ್ಠ ಪ್ರಜ್ಞೆ ಆದರೂ ಇದ್ದಿರಬೇಕು ಮಕ್ಕಳಿಗೆ ಅಂತ. ಕನಿಷ್ಠ ಜ್ಞಾನ ಇರಬೇಕು, ಓದು ಬರಹ ಕನಿಷ್ಠ ಲೆಕ್ಕ, ಇದಿಷ್ಟು 100% ಬರ್ತದೆ ಅಂತ ಹೇಳೋದನ್ನ ಕಂಡುಕೊಂಡು ಈ ಶಾಲೆ ಅದಕ್ಕೆ ಆಯ್ಕೆ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಮೊನ್ನೆಲ್ಲ ನೀವು ನೋಡಿದ್ದಿರ್ಬೋದು, ಪೇಪರ್ನಲ್ಲಿ ನೋಡಿರ್ಬೋದು ಅಥವಾ TV ನೋಡಿರ್ಬೋದು ಅಥವಾ ಮಾಧ್ಯಮದಲ್ಲಿ ಬೇರೆ ಬೇರೆದ್ರಲ್ಲಿ ಗೊತ್ತಿದೆ ನಿಮಗೆ. ಕೊಪ್ಪಳ ಜಿಲ್ಲೆಯಲ್ಲಿ 7,000 ಮಕ್ಕಳಿಗೆ SSLC ಮಕ್ಕಳಿಗೆ ಕನಿಷ್ಠ ಜ್ಞಾನವೇ ಇಲ್ಲ, ಕನ್ನಡ ಓದಲಿ ಬರೋದಿಲ್ಲ ಅಂತ ಹೇಳೋದು ನೋಡಿರ್ಬೋದು, ಎಲ್ಲ ಪೇಪರಲ್ಲೂ ಬಂದಿತ್ತು. 7,000 ಇನ್ನೂ ಮತ್ತು ಓರೆಗಲ್ಲಿ ಹಚ್ಚಿದರೆ ಇನ್ನಷ್ಟು ಜಾಡಿ ಹಿಡಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು. ಇದೊಂದು ಉದಾಹರಣೆ. ಇದು ಕೊಪ್ಪಳ ಜಿಲ್ಲೆ, ನಿಜವಾಗಿಯೂ ಅದು ಈಶಾನ್ಯ ಜಿಲ್ಲೆಯಲ್ಲಿ ತುಂಬ ಬೇರೆ ಬೇರೆ ಕಾರಣದಿಂದ ಅಲ್ಲಿಯ ಒಂದು ಭಾಗ ತುಂಬ ಹಿಂದುಳಿದಿದೆ, ಅದು ಶೈಕ್ಷಣಿಕವಾಗಿ ಹಿಂದುಳಿದಿದೆ. ಆ ನಿಟ್ಟಿನಲ್ಲಿ ಈಗ ನಾವೇನೋ ಅಂದ್ಕೊಂಡಿದ್ದೀವಿ, ನಮ್ಮ ಬುದ್ಧಿವಂತರ ಜಿಲ್ಲೆ ಉಡುಪಿ ಜಿಲ್ಲೆ, ಸಂಪೂರ್ಣ ಸಾಕ್ಷರತಾ ಜಿಲ್ಲೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ, ಮಂಗಳೂರು ಮತ್ತು ಉಡುಪಿ ಖಂಡಿತವಾಗಿ ಎಲ್ಲದರಲ್ಲೂ ಮೇಲುಗೈ ಸಾಧಿಸಿದೆ ಅಂತ ಹೇಳೋದನ್ನ ನಾವು ಎದೆ ತಟ್ಕೊಳ್ಬಹುದು. ಆದರೆ ಇಲ್ಲಿಯೂ ಕೂಡ ಒಂದಿಷ್ಟು ಹೆಕ್ಕಿದ್ರೆ ಮತ್ತಷ್ಟು ಜನ ಸಿಗ್ಬೋದು. ಆದ್ರಿಂದ ಈಗ ಮಕ್ಕಳೇ, ಈಗ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳೆಲ್ಲ, ಇಂದೇ ಪ್ರಜೆಗಳೇ ಅಂದ್ರೆ ಅಷ್ಟು ಈಗ ಮಾಡಿಫೈ ಆಗಿಬಿಟ್ಟಿದ್ದೀರಿ ಮಕ್ಕಳು. ಹಾಗಾಗಿ ಈಗ ಮಕ್ಕಳ ಮೂಲಕ ನಾವು ಸಂದೇಶ ಕೊಡೋದು ಏನಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ಸಂಸ್ಕಾರಯುತವಾದಂಥ ಒಂದು ಶಿಕ್ಷಣ ಮನೆಯಿಂದ ಪ್ರಾರಂಭ ಆಗಬೇಕು. ಮನೆಯಿಂದ ಪ್ರಾರಂಭ ಆದದ್ದನ್ನು ಎಲ್ಲರೂ ಒಟ್ಟು ಸೇರಿಸಿ ಶಾಲೆಯಲ್ಲಿ ಇದ್ದಿರ್ತಾರೆ. ಅದು ಒಟ್ಟಾರೆಯಾಗಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಸಾರ್ವತ್ರಿಕವಾದಂಥ ಶಿಕ್ಷಣವನ್ನು ಎಲ್ಲರಿಗೂ ಕೊಡ್ತಾರೆ ಶಾಲೆಯ ಶಿಕ್ಷಕರು. ಆದರೆ ಆ ಸಂಸ್ಕಾರ ಏನು ಅಂತ ಹೇಳೋದು ತಾಯಿ ಗೊತ್ತಿದ್ದೆ ಅದನ್ನು ಒಂದಿಷ್ಟು ಮಕ್ಕಳ ಜೊತೆಗೆ ಬೆರಿಬೇಕು. ಈಗ ಸರ್ ಹೇಳಿದರು, ಡಾಕ್ಟರ್ PV ಭಂಡಾರಿ ಅವರು ಹೇಳಿದರು, ಮಕ್ಕಳ ಜೊತೆಗೆ ನಾವು ಆಟ ಆಡೋದಿಲ್ಲ, ಮಕ್ಕಳನ್ನ ಆಟಕ್ಕೆ ಬಿಡುವುದೂ ಇಲ್ಲ, ಹೊರಾಂಗಣ ಆಟ ಅಂತ ಹೇಳೋದು ಗೊತ್ತೇ ಇಲ್ಲ. ಮೊದಲಿನ ಏನು ಲಗೋರಿ, ಚಿನ್ನಿದಾಂಡು, ಅದು ಸೈಕಲ್ ಹೊಡೆಯೋದು, ಬೇರೆ ಏನು ಕಬಡ್ಡಿಯೋ ಬೇರೆ ಎಲ್ಲ ಬಿಟ್ಟು ಈಗ ಕೇವಲ ಕ್ರಿಕೆಟ್ ಮಯ ಆಗಿಬಿಟ್ಟಿದೆ.
ಈಗೊಂದು ಪ್ರೋ ಕಬಡ್ಡಿ ಇದ್ರೆ ಒಂದು ಟಿವಿಯಲ್ಲಿ ಒಂದು ಅದನ್ನು ನೋಡೋದು. ಹೀಗೆ ಹೆಚ್ಚಾಗಿ ನಾವು ಬೇರೆ ಎಲ್ಲ ಆಟಕ್ಕಿಂತಲೂ ಕಬಡ್ಡಿಗೆ ಬಿಟ್ಟು ಕ್ರಿಕೆಟಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತದೆ. ಅದೆಲ್ಲ ಇರಬಾರ್ದು. ಮಕ್ಕಳನ್ನು ಯಾವುದೇ ಆಟಕ್ಕಾದರೂ ಅಡ್ಡಿಲ್ಲ, ಒಳಾಂಗಣಕ್ಕಿಂತಲೂ ಹೊರಾಂಗಣದಲ್ಲಿ ಇದ್ದರೆ ಮಕ್ಕಳ ಒಂದು ದೈಹಿಕ ಬೆಳವಣಿಗೆ ಆಗ್ತದೆ. ಹಾಗಾಗಿ ಮನಸ್ಸು ಮತ್ತು ದೇಹ ಒಂದೇ ನಾಣ್ಯದ ಎರಡು ಮುಖಗಳು. ಅಂದರೆ ಮನಸ್ಸೇ ಬೇರು, ಶರೀರಗಳೇ ಮೇಲೆ ಕಾಣುವ ರೆಂಬೆಗಳು ಅಂತೇಳಿ. ನಾವು ಮನಸ್ಸಿಗೆ ಒಳ್ಳೆ ರೀತಿಯಾಗಿದೆ. ಈ ಗಿಡಕ್ಕೆ ಹೇಗೆ ಬುಡಕ್ಕೆ ನೀರು ಹಾಕಿದರೆ, ಗೊಬ್ಬರ ಹಾಕಿದರೆ, ಲವಣಾಂಶ ಹಾಕೊಟ್ರೆ ಹೇಗೆ ಇದು ಬೆಳೀತದೆಯೋ ಹಾಗೆ ನಮ್ಮ ಮನಸ್ಸಿಗೆ ನಾವು ಒಂದು ಒಳ್ಳೆಯ ಒಂದು ವಿಚಾರವನ್ನ, ಆಧ್ಯಾತ್ಮಿಕ ಚಿಂತನೆ ಆಗಿರ್ಬೋದು ಅಥವಾ ಒಂದು ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು, ಒಂದು ಒಳ್ಳೆಯದನ್ನ ತಿಳ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ದೇಹ ಆಟೋಮೆಟಿಕ್ಲಿ ಬೆಳೀತದೆ. ಹಾಗೆ ಮನಸ್ಸು ಮತ್ತು ದೇಹ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ಕೊಳ್ತಾ ಈ ಒಂದು 30ನೇ ವರ್ಷದ ಈ ಮಕ್ಕಳ ಕರಂಬಳ್ಳಿ ಶಾಲೆಯ ಮಕ್ಕಳ ಪ್ರತಿಭೆಯ ಪ್ರದರ್ಶನ ಇದಕ್ಕೆ ವೇದಿಕೆಯನ್ನು ಆಯೋಜಿಸಿಕೊಂಡು ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ ಆಗಮಿಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಜೀವನ ಮತ್ತು ಶಿಕ್ಷಣದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ವಿವರಿಸಿರುವಂತಹ ಶ್ರೀ ನಾಗಾರ್ಜುನ ಸರ್ ಇವರಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಿದ್ದೇವೆ. ಇದೀಗ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಶ್ರೀಮತಿ ಲಲಿತಾ CRP ಹನುಮಂತನಗರ. ಇವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಆಸನವನ್ನ ಸ್ವೀಕರಿಸಬೇಕು. ಅದೇ ರೀತಿ ಶಾಲಾ ಮುಖ್ಯೋಪಾಧ್ಯಾಯರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿಮ್ಮ 30ರ ಸಂಭ್ರಮ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಕೆ ಯಾದವ ಆಚಾರ್ಯ ಇವರು ತಮ್ಮ 2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾತರಿಗಳ ನಮಸ್ಕಾರ. ಈ 30ನೇ ವರ್ಷದ ಸಂಭ್ರಮಾಚರಣೆದ ಪೂರ್ವಭಾವಿಯಾದ ಪ್ರಥಮವಾದ ನನ್ನ ಧ್ವಜಾರೋಹಣ ಮಂತ್ರಿಂಚಿನ ಎನ್ನ ಆತ್ಮೀಯರಾಯನ PV ಬಂಡಾರೆ ಅಂಚನೆ ವೇದಿಕೆಯ ಆಸೀನರಾಯನ ಪೂರ ಗಣ್ಯಾತಿ ಗಣ್ಯರಿಗೆ ಉಂದಿಯ ಪಾತ್ರೆಗಳು ಸ್ವಾಗತ ಮಲ್ತೊಂದು ಅಂಚನೆ ಈ ನಮ್ಮ 30ನೇ ವರ್ಷ ಸಂಭ್ರಮ ಇತ್ತೆ ಕಾನೇ ನಮ್ಮ ಕಾರ್ಯಕ್ರಮ ಸುವಾತಲಿತೆ ಅವ್ರ ಬೊಕ್ಕ ಬೇತೆ ಬೇತೆ ಕಾರ್ಯಕ್ರಮ ಮಾಡಬರುಂಡು. ಅಂಚೆನೆ ಶಾಲೆದ ಬಗ್ಗೆ ಮಸ್ತ್ ಮಾಸ್ಟರ್ ಬಂಡೇರು, ಅಂಚೆನೆ ನಮ್ಮ PV ಬಂಡಾರ್ಲ ಬಂಡೇರು ಮಧ್ಯಾಹ್ನದ ನಮ್ಮ ಪೂರ್ವ ವ್ಯವಸ್ಥೆಗಳ ಸಹಾಯ ಸಹಕಾರ ಕೊಡ್ತಾರೆ. ಅಂಚೆನೆ ಬಯ್ಯದ ಕಾರ್ಯಕ್ರಮಗಳ 1 ಜನಸಂಖ್ಯೆ ಸೇರಿದೆ ಬಯ್ಯದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದು. ಅಂಚೆನೆ ಮಧ್ಯಾಹ್ನ ಕಿನ್ನಿ ಮಠದಲ್ಲಿ ವನಸ್ಥ ವ್ಯವಸ್ಥೆ ಬಂದು ಐಕ್ಯ ಪೂರ್ವಗೊಳ್ಳ ಬರ್ತದೆ. ಶಾಲೆದ ಪಂಡದ ಎಲ್ಲಿದೆ ಸ್ವೀಕಾರ ಮತ್ತು ಪೂರ್ವ ಬಂದಿದೆ ಎಲ್ಲರೆಡೆ ಪಾತ್ರ ಮುಗಿಸುವೆ. ಜೈ ಹಿಂದ್. ಬಹಳ ಅರ್ಥಪೂರ್ಣವಾಗಿ ತಮ್ಮ ಮಾತುಗಳನ್ನಾಡಿದಂತಹ ಕೆ ಯಾದವಾಚಾರ್ಯ ಅವರಿಗೆ ಧನ್ಯವಾದಗಳು. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ 30ರ ಸಂಭ್ರಮದ ಪ್ರಯುಕ್ತ ಇಲ್ಲಿನ ಮಕ್ಕಳಿಗೆ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಆ ಆಟೋಟ ಸ್ಪರ್ಧೆಯ ಬಹುಮಾನ ವಿಜೇತರನ್ನು ಇದೀಗ ಹೆಸರನ್ನು ಕರೀತೇವೆ. ದಯವಿಟ್ಟು ನಮ್ಮ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಈ ಬಹುಮಾನ ವಿತರಣೆಯನ್ನ ಡಾಕ್ಟರ್ PV ಭಂಡಾರಿ ಸರ್ ನಡೆಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಅಂಗನವಾಡಿ ವಿಭಾಗದಲ್ಲಿ ನಡೆದಂತಹ 100 ಮೀಟರ್ ಓಟ ತೃತೀಯ ಬಹುಮಾನ ಧನುಷ್ ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಕೆಟ್ಗೆ ಬಾಲ್ ಹಾಕುವಂತಹ ಸ್ಪರ್ಧೆ ದ್ವಿತೀಯ ಬಹುಮಾನ ಶಮಿತ್ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತಿದ್ದೇವೆ. ವಿಕೆಟ್ಗೆ ರಿಂಗ್ ಹಾಕುವ ಸ್ಪರ್ಧೆ ಪ್ರಥಮ ಬಹುಮಾನ ಹಿಮಾಂಶ್. ವಿಕೆಟ್ಗೆ ರಿಂಗ್ ಹಾಕುವಂತಹ ಸ್ಪರ್ಧೆ ಪ್ರಥಮ ಬಹುಮಾನ ಹಿಮಾಂಶು. ಮುಂದೆ ಚಮಚ ಓಟ, 100 ಮೀಟರ್ ಓಟ, ಅದೇ ರೀತಿ ಗೋಣಿಚೀಲ ಓಟ ಫಾತಿಮಾ ವಿಶ್ವ ಅವರು ಬಂದು ವೇದಿಕೆಗೆ ತಮ್ಮ ಬಹುಮಾನವನ್ನು
ಪಡೆದುಕೊಳ್ಬೇಕು. ಲಿಂಬು ಚಮಚ ಓಟ ತೃತೀಯ ಬಹುಮಾನ, 100 ಮೀಟರ್ ಓಟ ದ್ವಿತೀಯ ಬಹುಮಾನ, ಗೋಣಿ ಚೀಲ ಓಟ ಪ್ರಥಮ ಬಹುಮಾನ. ಕೆರೆಯ ಮೇಲೆ ಬುಕ್ ಹಿಡಿದು ಓಡುವಂತಹ ಸ್ಪರ್ಧೆ ಪ್ರಥಮ, 100 ಮೀಟರ್ ಓಟ ತೃತೀಯ. ಪ್ರತೀಕ್ಷಾ ಇವರು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ತಲೆಯ ಮೇಲೆ ಬುಕ್ ಹಿಡಿದು ಓಡುವುದರಲ್ಲಿ ಪ್ರಥಮ, 100 ಮೀಟರ್ ಓಟ ತೃತೀಯ. ಫಾತಿಮಾ ರಿವಾ ಇವರು ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ತಲೆಯ ಮೇಲೆ ಬುಕ್ ಹಿಡಿದುಕೊಂಡು ಓಡುವುದರಲ್ಲಿ ತೃತೀಯ, ಲಿಂಬು ಚಮಚ ಓಟ ದ್ವಿತೀಯ. ಇದೇ ರೀತಿ ಸೀನಿಯರ್ಸ್ ವಿಭಾಗದಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ಶಾರ್ಗು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಳಬೇಕು. 200 ಮೀಟರ್ ಓಟ ಪ್ರಥಮ, ವಾಟರ್ ಬಾಲ್ ಪಾಸಿಂಗ್ ತೃತೀಯ, ಲಿಂಬು ಚಮಚ ಓಟ ತೃತೀಯ, ಗೋಣಿ ಚೀಲ ಓಟ ತೃತೀಯ. ಇದೇ ರೀತಿ ಬೃಂದ ಇವರು ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕು. 200 ಮೀಟರ್ ಓಟ ತೃತೀಯ, ವಾಟರ್ ಬಾಲ್ ಪಾಸಿಂಗ್ ದ್ವಿತೀಯ. ಇವರು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದಾರೆ. 200 ಮೀಟರ್ ಓಟ ದ್ವಿತೀಯ, ಗೋಣಿ ಚೀಲ ಓಟ ತೃತೀಯ, ತಲೆಯ ಮೇಲೆ ಬುಕ್ ಹಿಡಿದು ಓಡುವುದು ಪ್ರಥಮ. ಧನ್ಯವಾದಗಳು ಡಾಕ್ಟರ್ ಪಿ ಭಂಡಾರಿ ಸರ್ ಅವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀ ನಾಗರಾಜ್ ಸರ್ ಅವರು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಇಸ್ಮಾ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ವಿಕೆಟ್ಗೆ ಬಾಲ್ ಹಾಕುವುದು ದ್ವಿತೀಯ, ಗೋಣಿ ಚೀಲ ಓಟ ಪ್ರಥಮ, ತಲೆಯ ಮೇಲೆ ಬುಕ್ಕಿಟ್ಟು ಓಡುವುದು ದ್ವಿತೀಯ. ಮೀಟರ್ ಓಟ ದ್ವಿತೀಯ ಬಹುಮಾನ ಚೋಟಿ ಶರ್ಮಾ. ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತಿದ್ದಾರೆ. 200 ಮೀಟರ್ ಓಟ ದ್ವಿತೀಯ, ತಲೆಯ ಮೇಲೆ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಹಿಂಸಾ ಇವರು ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತಿದ್ದಾರೆ. ಹಿಂಸಾ ಬಾಲ್ ಪಾಸಿಂಗ್ ಪ್ರಥಮ ಬಹುಮಾನ ರಿಫಾ. ಮುಂದಿನ ಬಹುಮಾನಕ್ಕಾಗಿ ಛಾಯಾ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತಿದ್ದಾರೆ. ಗೋಣಿ ಚೀಲ ಓಟ ದ್ವಿತೀಯ, ಬಾಂಬ್ ಇನ್ ದ ಸಿಟಿ ಪ್ರಥಮ. ಧನ್ಯವಾದಗಳು ನಾಗರಾಜ್ ಸರ್ ಅವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ನಾರಾಯಣ್ ಪೂಜಾರಿ ಅವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಪವನ್ ದಯವಿಟ್ಟು ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ಪವನ್ ಇಷ್ಟು ಹೊತ್ತಿನ ಕಾಲ ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಚಂದಗಾಮಿಸಿಕೊಟ್ಟಂತಹ ಡಾಕ್ಟರ್ ಪಿ ವಿ ಭಂಡಾರಿ ಇವರಿಗೆ ತುರ್ತು ನಿರ್ಗಮನ ಇರುವುದರಿಂದ ತಮ್ಮನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿದ್ದೇವೆ. ಇವರಿಗೆ ಶಾಲೆಯ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಮುಖ್ಯೋಪಾಧ್ಯಾಯರು ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ನಿಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿ ಕೊಟ್ಟಂತಹ ತಮಗಿದು
ಅಭಿವಂದನೆಯನ್ನು ಸಲ್ಲಿಸಿಕೊಂಡಿದ್ದೇವೆ. ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸಿಕೊಳ್ತಾ ಇದ್ದೇವೆ. ಮುಂದಿನ ಬಹುಮಾನ ವಿತರಣೆಯನ್ನು ನಾರಾಯಣ ಪೂಜಾರಿ ಅವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪವನ್ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಳ್ಳಿ. ಪವನ್ ದೀನ್ ದಯಾಳ್ ವಿಕೆಟ್ಗೆ ರಿಂಗ್ ಹಾಕುವುದು ಪ್ರಥಮ, ಬಾಲ್ ಪಾಸಿಂಗ್ ಪ್ರಥಮ, ವಾಟರ್ ಬಾಲ್ ಪಾಸಿಂಗ್ ಪ್ರಥಮ. ಮೂರು ವಿಭಾಗದಲ್ಲಿ ಕೂಡ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿರುವಂತಹ ದೀನ್ ದಯಾಳ್ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ನಾರಾಯಣ್ ಸರ್ ಇವರಿಗೆ. ಇದೀಗ ನಮ್ಮ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದು ನಮ್ಮನ್ನ ಸದಾ ಪ್ರೋತ್ಸಾಹಿಸುತ್ತಿರುವಂತಹ ಮೌಲ್ಯ ಮೇಡಮ್ ಹನುಮಂತ ನಗರ ಇವರು ಕೂಡ ತಮ್ಮನ್ನು ಕೂಡ ಆತ್ಮೀಯವಾಗಿ ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸುಜಾತ HM ಸುಬ್ರಹ್ಮಣ್ಯ ನಗರ ಇವರನ್ನು ಕೂಡ ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸದಾನಂದ ಸರ್, PT ಸರ್ ಇವರನ್ನು ಕೂಡ ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡು ಕಾರ್ಯಕ್ರಮದ ಹಿಂದಿನ ಭಾಗವಾಗಿ ಶ್ರೀಮತಿ ಲಲಿತಾ ಮೇಡಮ್ ಮುಂದೋಡಿ ಮಾತುಗಳನ್ನು ಮಾಡಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶಾಲೆಯ ಧ್ವಜಾರೋಹಣ ನೆರವೇರಿಸಿಕೊಟ್ಟು ಪ್ರಾರಂಭವನ್ನು ಮಾಡಿದಂಥ ಇಂದಿನ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ವಂದಿಸಿಕೊಳ್ಳುತ್ತಾ ಸಾರ್ವಜನಿಕರಿಗೂ ಹಾಗೂ ಮುದ್ದು ಮಕ್ಕಳಿಗೂ ನಮಸ್ಕರಿಸಿಕೊಳ್ಳುತ್ತಾ ಕರಂಬಳ್ಳಿ ಶಾಲೆಯಲ್ಲಿ ಇವತ್ತೊಂದು ಇತಿಹಾಸವನ್ನು ಸೃಷ್ಟಿಸಿದಂಥ ಸಮಯ ಇದು. ಯಾಕಂತ ಹೇಳಿದರೆ ನಾನು ಕಂಡ ಹಾಗೆ ಇವತ್ತು ನಾವು 30 ವರ್ಷದ ಒಂದು ಸಂಭ್ರಮದಲ್ಲಿದ್ದೇವೆ. ಇದು ಇನ್ನು ಹೀಗೆ ಮುಂದುವರೆದು ಈ ಒಂದು ಅಡಿಪಾಯ ಅನ್ನುವಂಥದ್ದು ಮುಂದಿನ ವರ್ಷಗಳವರೆಗೆ ಚಿರಂತನವಾಗಿರಲಿ, ಚಿರನೂತನವಾಗಿರಲಿ. ಹಾಗೆಯೇ ಒಬ್ಬರು ಶಿಕ್ಷಕಿಯರು ಇಲ್ಲಿ ಸದಾಕಾಲ ದುಡಿಯುತ್ತಿರುವಂತ ನೋಡಿದಾಗ ನಮಗೂ ಕೂಡ ತುಂಬಾ ಮನಸ್ಸಿಗೆ ನೋವಾಗ್ತದೆ. ಇಲ್ಲಿರುವ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಹತ್ತಿರದಲ್ಲಿ ಅತ್ಯಂತ ಪ್ರಸಿದ್ಧ ಪಡೆದಂತ ಇಂಗ್ಲಿಷ್ ಮೀಡಿಯಂಗಳಿಗೆ ಮಕ್ಕಳನ್ನು ಸೇರಿಸ್ತಾರೆ. ಆದ್ರೆ ಬರುವ ವರ್ಷದಲ್ಲಿ ಇಲ್ಲಿಯ ಶಾಲೆ ಗುಣಮಟ್ಟ ಈಗ FLNಗೆ ಹೇಗೆ ಗುಣಮಟ್ಟದಲ್ಲಿ ಒಂದು ಪ್ರಶಸ್ತಿ ಅನ್ನುವಂತ ಸಿಕ್ಕಿದೆ, ಇಲ್ಲಿಯ ಮಕ್ಕಳು ಕೂಡ ಚೆನ್ನಾಗಿ ಕಲಿತಾ ಇದ್ದದ್ರಿಂದ ಮುಂದಿನ ವರ್ಷದಿಂದ ಹೆಚ್ಚಿನ ಮಕ್ಕಳನ್ನ ಇದೇ ಶಾಲೆಗೆ ಸೇರಿಸುವ ಪ್ರಯತ್ನ ಇಲ್ಲಿರುವಂತಹ ನೆರವಿರುವಂತ ಪೋಷಕರು ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಮುಖ್ಯೋಪಾಧ್ಯಾಯರು ಏಕೋಪಾಧ್ಯಾಯರಾಗಿದ್ರೆ ಸಹಶಿಕ್ಷಕರಾಗಿದ್ರೆ ಇನ್ನೊಂದಷ್ಟು ಶಾಲೆಗೆ ಯಾಕಂದ್ರೆ ಸ್ಥಳಾವಕಾಶ ಇದೆ, ಉತ್ತಮ ಮೂಲಭೂತ ಸೌಕರ್ಯಗಳಿದೆ, ಜನರ ಸಹಕಾರ ಇದೆ, ಹಳೆ ವಿದ್ಯಾರ್ಥಿಗಳ ಸಹಕಾರ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡುವಂತದ್ದು ಅತ್ಯಂತ ಸುಲಭದ ಕೆಲಸವೇ ಆಗಿರ್ತದೆ. ಆದ್ರಿಂದ ತುಂಬಾ ರಶ್ ಇರುವಂತಹ ಶಾಲೆಗಳಲ್ಲಿ ನಾವು ನೋಡಿದ ಹಾಗೆ ಮಕ್ಕಳನ್ನು ಕಲಿಕಾ ಗುಣಮಟ್ಟ ಅನ್ನುವಂಥದ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತಿನ ಶಿಕ್ಷಕರಿಗೆ ಒತ್ತಡ ಅಂತ ಹೇಳಿದ್ರೆ ಬೆಳಿಗಿನ ಪ್ರಾರ್ಥನಾ ಸಮಯದಿಂದ ಹಿಡಿದು ಹಾಜರಾತಿಯಿಂದ ಹಿಡಿದು ಸಂಜೆ ಮನೆ ಹೋಗೋ ತನಕ ಟೆಕ್ನಿಕಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರಬೇಕಾದಂತ ಪರಿಸ್ಥಿತಿ ಇರ್ತದೆ. ಫೋಟೋ ಅಪ್ಲೋಡ್ ಇಲ್ಲದಿದ್ರೆ ನಮ್ಮ ವಲಯದಲ್ಲಿ ಹಿಂದುಳಿದಂತಹದ್ದಲ್ಲಿ ಒಂದು ಕೇಳಿ ಬರ್ತಾ ಇರ್ತದೆ. ಇಲ್ಲಿ ಪ್ರೋಗ್ರಾಮ್ ಅವರಿಗೆ ನಾವು ಮೆಸೇಜ್ ಅನ್ನು ಕಳಿಸ್ತಾ ಇರಬೇಕಾಗುತ್ತೆ. ಊಟದ ಲೆಕ್ಕವನ್ನು ಕೂಡ ಮೆಸೇಜ್ ಮಾಡಬೇಕು, ಮೊಟ್ಟೆ ಲೆಕ್ಕವನ್ನು ಕೂಡ ಮೆಸೇಜ್ ಮಾಡ್ತಾ ಇರಬೇಕಾಗತ್ತೆ. ಈ ಒಂದು ಎಲ್ಲ ಭರದ ನಡುವೆ ಕೂಡ ನಾವು ಪಾಠವನ್ನ ಸುಲಲಿತವಾಗಿ ಗುಣಮಟ್ಟದಲ್ಲಿ ಕೊಡಬೇಕಾದ್ರೆ ಮಕ್ಕಳಿಗೆ ಹೆಚ್ಚು ಗಮನವನ್ನು ಕೊಡಬೇಕಾದ್ರೆ ಹಿಂದಿನ ಕಾಲದ ಮಕ್ಕಳು ಬಹಳ ಚುರುಕಾಗಿ ಇರ್ತಾರೆ. ಇವತ್ತಿನ ಮಕ್ಕಳು ಅವರಿಗೆ ಬೇಕಾದಂತ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸಹಾಯಕ್ಕಾಗಿ ಸಹಶಿಕ್ಷಕಿಯರು ಬರಬೇಕಾದ್ರೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಕೇಳಿದ್ರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರನ್ನು ಕೊಡುವಂತದ್ದು ಒಂದು ನಿಯಮ ಆಗಿರ್ತದೆ. ಆದ್ರೆ ಇದೊಂದು ನನ್ನ ಕಳಕಳಿಯ ವಿನಂತಿ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ದಾಖಲೆ ಮಾಡಿ ಇನ್ನು 4-5 ತಿಂಗಳಲ್ಲಿ ಇಲ್ಲಿಗೆ ಹೆಚ್ಚು ಮಕ್ಕಳನ್ನ ದಾಖಲೆ ಮಾಡಲು ನಿಮ್ಮ ಪ್ರಯತ್ನ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಜೆಯ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆಯಲಿ. ಮಕ್ಕಳೆಲ್ಲರಿಗೂ ಕೂಡ ವಾರ್ಷಿಕೋತ್ಸವದ ಶುಭಾಶಯಗಳು. ಹಿಂದಿನ ವಿದ್ಯಾರ್ಥಿಗಳಿಗೆ ಅನಿಸ್ಬೋದು ನಾವಿರುವಾಗ ಸ್ಕೂಲ್ ಡೇ ಮಾಡಿಲ್ಲ, ಈಗ ಮಾಡಿದರೆ ಅಂತ. ಅವರೆಲ್ಲರೂ ಕೂಡ ಬಾಲ್ಯದ ನೆನಪನ್ನು ಮತ್ತೊಮ್ಮೆ ಅನುಭವಿಸಿಕೊಳ್ಳುವಂತ ಈ ನೆಲದಲ್ಲಿ ಓಡಾಡಿ ಕ್ಲಾಸಲ್ಲಿ ಓಡಾಡಿದಂತ ಅನುಭವವನ್ನು ಕೊಟ್ಟಂತ ಸಾವಿತ್ರಿ ಮೇಡಮ್ ಅವರಿಗೂ ಹಾಗೆ STMC ಎಲ್ಲರಿಗೂ ಕೂಡ ಈ ಊರಿನ ಸಮಗ್ರ ಜನತೆಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಮತಿ ಲಲಿತಾ ಮೇಡಮ್ ಅವರಿಗೆ. ನಿಮ್ಮ ಸಹಕಾರ ಸಹಾಯ ಇದೇ ರೀತಿ ಮುಂದುವರಲಿ ಎಂದು ಆಶಿಸ್ತಾ ಇದೀಗ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕರಂಬಳ್ಳಿ ಇದರ
ಪ್ರಥಮ SDMC ಅಧ್ಯಕ್ಷರು ಆಗಿರುವಂತಹ ಶ್ರೀಧರ್ ನಾಯ್ಕ್ ತಮ್ಮ ಅನುಭವದ 2 ಮಾತುಗಳನ್ನು ಆಡಬೇಕಿದೆ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಎಲ್ಲ ಪುಟಾಣಿ ಮಕ್ಕಳಿಗೆ ಎಲ್ಲ ಅಭಿವಂದನೆಗಳು ಮತ್ತು ಇಲ್ಲಿ ನೆರೆದಂಥ ಸಭಾಧ್ಯಕ್ಷರಿಗೂ ನನ್ನ ವಂದನೆಗಳು. ಅಂದರೆ ಹಿಂದಿನ ಇದರಲ್ಲಿ ನಾವೆಲ್ಲ ಸುಮಾರು ಒಂದು 50-52 ಮಕ್ಕಳಿದ್ದು ನಾವು ಇದು ಮಾಡುವಾಗ. ಈಗಿನ ಮಕ್ಕಳ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಿದೆ. ಆ ಇಂಗ್ಲೀಷ್ ಮೀಡಿಯಮ್ದ ಏನು ಮಕ್ಕಳು ಇದಾದ ಮೇಲೆ ಸ್ವಲ್ಪ ಸಂಖ್ಯೆ ಕಮ್ಮಿ ಆಗಿದೆ. ಆದರೆ ಈಗ ಅಂದರೆ ಆಗಿನ ಇದರಲ್ಲಿ ನಾವು ಶಾಲೆಗೆ ಅಂದರೆ ನಾವಂತಲ್ಲ, ನಮ್ಮ ಎಷ್ಟು ಅಧ್ಯಕ್ಷರೆಲ್ಲ ಸೇರಿ ಎಲ್ಲ ಇದು ಕೆಲಸವನ್ನು ಒಳ್ಳೆಯ ಆ ರೀತಿಯಲ್ಲಿ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಮಾಡುವಂತ ಇದು ಕೊಡಲಿ ಅಂತ ನಮಸ್ತೆ. ಧನ್ಯವಾದಗಳು ಶ್ರೀ ಶ್ರೀಧರ್ ನಾಯ್ಕ ಅವರಿಗೆ. ಇದೀಗ ನಮ್ಮ ಇಂದಿನ ಸಭಾ ಕಾರ್ಯಕ್ರಮದ ಕೇಂದ್ರಬಿಂದು ನಮ್ಮ 30ರ ಸಂಭ್ರಮದ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನಗರಸಭಾ ಸದಸ್ಯರು ಆಗಿರುವಂತಹ ಶ್ರೀ ಗಿರಿಧರ್ ಆಚಾರ್ಯ ತಮ್ಮ 1-2 ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇಂದಿನ 30ರ ಸಂಭ್ರಮವನ್ನು ನಾವೆಲ್ಲ ಆಚರಿಸುತ್ತಿದ್ದು ಈ ಒಂದು ಸಮಾರಂಭಕ್ಕೆ ಇವತ್ತು ಆಗಮಿಸಿದ ಧ್ವಜಾರೋಹಣಗೈದು ಈಗಾಗಲೇ ನಿರ್ಗಮಿಸಿದ ಪಿ ಭಂಡಾರಿ ಅವರೇ, ನೆರೆದಿರುವ ಎಲ್ಲ ಅತಿಥಿಗಳೇ, ಗಣ್ಯರೇ, ಶಿಕ್ಷಣಾರ್ಥಿಗಳೇ, ಮುಖ್ಯೋಪಾಧ್ಯಾಯರೇ ಹಾಗೂ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳೇ, ಪೋಷಕರೇ, ಯಾವುದೇ ಒಂದು ಶಾಲೆಗೆ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಹಳೆ ವಿದ್ಯಾರ್ಥಿಗಳೊಂದು ಬೆನ್ನೆಲುಬು ಹಾಗೂ ಊರ ಮಹನೀಯರು. ಈ ಒಂದು ಶಾಲೆಗೆ ಅಭಿವೃದ್ಧಿಯನ್ನು ಕಂಡಂಥ ಅನೇಕ ದಾನಿಗಳು ಕೂಡ ಈ ಶಾಲೆಯಲ್ಲಿದ್ದಾರೆ. ಏನೇ ಆಗಲಿ, ಇವತ್ತು ಈ ಒಂದು 30ರ ಸಂಭ್ರಮವನ್ನು ನಾವೊಂದು ಯಶಸ್ವಿಯಾಗಿ ಒಂದು ಆಚರಿಸಿ ಸಂಜೆಯ ಕಾರ್ಯಕ್ರಮವನ್ನು ಕೂಡ ಎಲ್ಲರೂ ಒಂದು ಒಟ್ಟಾಗಿ ಒಂದು ವಿಜೃಂಭಣೆಯನ್ನು ಆಚರಿಸಿ ನನ್ನ ಈ ಒಂದು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಗಿರಿಧರ ಆಚಾರ್ಯ ಅವರಿಗೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ. ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕಲೆಗೆ ಹೋಗ್ಬಿಟ್ಟು ನಮ್ಮೊಂದಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿರುವಂತಹ ಶ್ರೀ ನಾಗಾರ್ಜುನ ಶಿಕ್ಷಣ ಸಂಯೋಜಕರು ಮುನಿಪಾಲ ಹೋಬಳಿ ಇವರಿಗೆ ತುಂಬಿರುವುದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತೇವೆ. ನಿಮಗೆ ಪ್ರೀತಿಯ ದ್ಯೋತಕವಾಗಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶಾಲಾ ಮುಖ್ಯೋಪಾಧ್ಯಾಯರು ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ತಮ್ಮ ಉಪಸ್ಥಿತಿ ನಮ್ಮ ಇಂದಿನ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತಾ, ಇದೀಗ ಮತ್ತೋರ್ವ ಮುಖ್ಯ ಅತಿಥಿಗಳು ಆಗಮಿಸಿದ್ದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಂತಹ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀಮತಿ ಲಲಿತಾ CRP ಹನುಮಂತನವರ ಇವರಿಗೂ ಕೂಡ ತುಂಬಿರದ ಧನ್ಯವಾದವನ್ನು ಸಮರ್ಪಿಸಿಕೊಂಡು ನಿಮ್ಮ ಪ್ರೀತಿಯ ದ್ಯೋತಕವಾಗಿ ನೆನಪಿನ ಕಾಣಿಕೆ ಅದೇ ರೀತಿ ಶಾಲೆಯನ್ನು ಓದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ರೀತಿ ನಿಮ್ಮ ಶಾಲೆಯನ್ನ ಸದಾ ಪ್ರೋತ್ಸಾಹಿಸಿಕೊಂಡು ಬರುತ್ತಿರುವಂತಹ ನಿಮ್ಮ ಕೊಡುಗೈದಾನಿ ನಾರಾಯಣ್ ಪೂಜಾರಿ ಇವರಿಗೂ ಕೂಡ ತುಂಬಿರುವುದಾದ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಿದ್ದೇವೆ. ಇವರಿಗೆ ನೆನಪಿನ ಕಾಣಿಕೆಯನ್ನ ಅಧ್ಯಕ್ಷರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರಪ್ರಥಮ SDMC ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ನಾಯ್ಕ್ ಇವರಿಗೂ ಕೂಡ ತುಂಬಿರುವುದಾದ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಿದ್ದೇವೆ. ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೆ ಯಾದವಾಚಾರ್ಯ ಅವರಿಗೆ ಕೇಳಿಕೊಳ್ತಾ ಇದ್ದೇವೆ. ಯುವಕರ ಸಂಭ್ರಮ ಸಮಿತಿಯ ಉಪಾಧ್ಯಕ್ಷರು ನಮ್ಮ ಕಾರ್ಯಕ್ರಮದ ರೂವಾರಿಗಳು ಆಗಿರುವಂತಹ ಕೆ ಯಾದವ ಆಚಾರ್ಯ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಾಗರ್ಜುನ ಸರ್ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೋರ್ವ ನಮ್ಮ ಕೊಡುಗೈದಾನಿ ನಮ್ಮ 30ರ ಸಂಭ್ರಮದ ಉಪಾಧ್ಯಕ್ಷರು ಆಗಿರುವಂತಹ ವಿನಯ್ ಪೂಜಾರಿ ಇವರಿಗೂ ಕೂಡ ತುಂಬಿರುವುದಾದ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಗಿರಿಧರ್ ಅವರು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಊರಿನ ಹಿರಿಯರು ನಿಮ್ಮೆಲ್ಲರ ಪ್ರೋತ್ಸಾಹಕರು ಆಗಿರುವಂತಹ ಕೇಶವ ಶೇರ್ಗಾರ್ ಇವರಿಗೂ ಕೂಡ ತುಂಬಿರುವುದಾದ ಧನ್ಯವಾದವನ್ನು ಸಮರ್ಪಿಸಿಕೊಂಡು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಸುರೇಖಾ ಇವರಿಗೂ ಕೂಡ ತುಂಬಿರುವುದಾದ ಧನ್ಯವಾದವನ್ನು ಸಮರ್ಪಿಸಿಕೊಂಡು ನೆನಪಿನ ಕಾಣಿಕೆಯನ್ನು ಪಡೆದುಕೊಳ್ಳುವಂತೆ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಶಾಲಾ ಮುಖ್ಯೋಪಾಧ್ಯಾಯನವರು ಇದನ್ನು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ಮತ್ತೋರ್ವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಂತಹ ಗಿರಿಧರ ಆಚಾರ್ಯ ಇವರಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಿದ್ದಾರೆ. ಇವರಿಗೆ ರವೀಂದ್ರ ಪೂಜಾರಿ ಅವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮನ್ನು ಕೇಳಿಕೊಳ್ತಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಪೂರ್ಣ ವಿರಾಮವನ್ನು ಹಾಕಿಕೊಂಡು ಇದೀಗ ನೆರೆದಿರುವಂತಹ ಸರ್ವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಿಹಿ ತಿಂಡಿಯನ್ನು ಪಡೆದುಕೊಳ್ಬೇಕು. ಅದೇ ರೀತಿ ಟಿಫಿನ್ನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತೇವೆ. ನೆರೆದಿರುವಂತಹ ಸರ್ವರು ಕೂಡ ಟಿಫಿನ್ನ ವ್ಯವಸ್ಥೆಯನ್ನು ಪಡೆದುಕೊಳ್ಬೇಕು. ಅದೇ ರೀತಿ ಸಿಹಿ ತಿಂಡಿಯನ್ನು ಕೂಡ ಪಡೆದುಕೊಳ್ಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸರ್ವ ಅತಿಥಿಗಳಿಗೆ ಮತ್ತೊಮ್ಮೆ ತುಂಬಿರುವುದಾದ ಧನ್ಯವಾದವನ್ನು ಸಮರ್ಪಿಸಿಕೊಂಡು ನಮ್ಮ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ದಯವಿಟ್ಟು ನೆರೆದಿರುವಂತಹ ಸರ್ವರು ಕೂಡ ಟಿಫಿನ್ ಅದೇ ರೀತಿ ಸಿಹಿ ತಿಂಡಿಯನ್ನು ಪಡೆದುಕೊಂಡು ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸರಿಯಾಗಿ 12:30ಕ್ಕೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇದೆ. ಅದಕ್ಕಿಂತ ಮುಂಚೆ ಇದೀಗ ಸಿಹಿ ತಿಂಡಿಯನ್ನು ಪಡೆದುಕೊಂಡು ಟಿಫಿನ್ ಆದ ನಂತರ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಮುಖ್ಯ ವೇದಿಕೆಗೆ ಬರಬೇಕು. ಛದ್ಮವೇಶ ಸ್ಪರ್ಧೆ ಅದೇ ರೀತಿ ಮಡಕೆ ಎಳೆಯುವ ಸ್ಪರ್ಧೆಯನ್ನು ಕೂಡ ಆಯೋಜಿಸಿದ್ದೇವೆ. ಇದರಲ್ಲಿ ಸರ್ವರು ಕೂಡ ಪಾಲ್ಗೊಳ್ಬಹುದು. ದಯವಿಟ್ಟು ಟಿಫಿನ್ ಅನ್ನು ಪಡೆದುಕೊಳ್ಬೇಕಾಗಿ ವೇದಿಕೆಯಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದಾವೆ.
ದೂರದಲ್ಲಿ ನಿಂತಿರುವಂತಹ ನಿಮ್ಮ ಸಭಿಕರು ಕೂಡ ದಯವಿಟ್ಟು ವೇದಿಕೆಯ ಒಳಗಡೆ ಬರಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಿದ್ದಕ್ಕೆ ಟಿಫಿನ್ ಅನ್ನ ಪಡೆದುಕೊಳ್ಳಿ. ತಮ್ಮನ್ನು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇರೋದು ಟಿಫಿನ್ ಅನ್ನು ಪಡೆದುಕೊಳ್ಳಿ. ಛದ್ಮವೇಷ ಸ್ಪರ್ಧೆಗೆ ಹೆಸರನ್ನ ನೋಂದಾಯಿಸಿದವರು ದಯವಿಟ್ಟು ರೆಡಿಯಾಗಿರಬೇಕು. ಇದೀಗ ಟಿಫಿನ್ ಸೇವಿಸಿದ ನಂತರ ಛದ್ಮವೇಷ ಸ್ಪರ್ಧೆ ನಡೆಯಲಿಕ್ಕಿದೆ, ದಯವಿಟ್ಟು ಗಮನಿಸಿ. ಸರಿಯಾಗಿ 11 ಗಂಟೆಗೆ ಛದ್ಮವೇಷ ಸ್ಪರ್ಧೆ ನಡೆಯಲಿಕ್ಕಿದೆ. ಛದ್ಮವೇಷ ಸ್ಪರ್ಧೆಗೆ ಹೆಸರನ್ನ ನೋಂದಾಯಿಸಿದವರು ದಯವಿಟ್ಟು ರೆಡಿಯಾಗಿರಬೇಕು. ಟಿಫಿನ್ ಹಾಗಿನ ಸಿಹಿ ತಿಂಡಿಯನ್ನು ಪಡೆದುಕೊಂಡು ನಂತರ ನೇರವಾಗಿ ನಮ್ಮ ಮೈದಾನಕ್ಕೆ ತೆರಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಮಕ್ಕಳನ್ನ ಒಳ ಕರ್ಕೊಂಡು ಹೋಗಿ, ಒಳಗಡೆ ಆಸನ ಟಿಫಿನ್ ಅನ್ನು ಪಡೆದುಕೊಳ್ಳಿ, ಹಾಗೆಯೇ ಸಿಹಿ ತಿಂಡಿಯನ್ನು ಪಡೆದುಕೊಳ್ಳಿ. ದಯವಿಟ್ಟು ಛದ್ಮವೇಷ ಸ್ಪರ್ಧೆಗೆ 11 ಗಂಟೆಗೆ ನಡೆಯುತ್ತಿದೆ. ನೇರವಾಗಿ ಟಿಫಿನ್ ಅನ್ನು ಸ್ವೀಕರಿಸಿದವರು ನೇರವಾಗಿ ಮೈದಾನಕ್ಕೆ ತೆರಳಬೇಕು ತಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ.